ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆ ಕ್ರಮ ಉತ್ತಮವೆಂದು ನಮಗೆಲ್ಲ ತಿಳಿದಿದೆ. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಅಂದರೆ ಯಾವುದೇ ಒಂದು ಸಮಸ್ಯೆಗೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳುವಂಥದ್ದು ತುಂಬಾ ಮುಖ್ಯ. ಅದೇ ರೀತಿ ಹಲ್ಲು ಸಂಪೂರ್ಣವಾಗಿ ಹಾಳಾಗುವ ಮೊದಲೇ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳುವಂಥದ್ದು ತುಂಬಾ ಮುಖ್ಯವಾಗುತ್ತೆ. ಇಂತಹ ದಂತ ಚಿಕಿತ್ಸೆ ಹಾಗೂ ದಂತ ಆರೋಗ್ಯಕ್ಕೆಂದೇ ಹೆಸರುವಾಸಿಯಾಗಿರುವ ಯೆನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಾವಿಂದಿದ್ದೇವೆ. ಇಂದು ನಮ್ಮೊಡನೆ ಇದ್ದಾರೆ ಡಾಕ್ಟರ್ ವಿಜಯ್ ಕುಮಾರ್, ಡಿಪಾರ್ಟ್ಮೆಂಟ್ ಆಫ್ ಪೆರಿಯೋಡಾಂಟಿಕ್ಸ್. ಸೊ ಇವ್ರ ಜೊತೆ ಮಾತಾಡಿ ಹಲ್ಲಿನ ಸಮಸ್ಯೆಗೆ ಏನು ಕಾರಣ, ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ ಕೇಳೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಕೆ ವಿಜಯ್ ಕುಮಾರ್, ಅಡಿಷನಲ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪೆರಿಯೋಡಾಂಟಿಕ್ಸ್. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಡಾಕ್ಟರ್ ನಮಸ್ತೆ. ಡಾಕ್ಟರ್, ಫಸ್ಟ್ ಆಫ್ ಆಲ್ ಮೂಡುವಂತಹ ಕ್ವಶನ್, ಪೆರಿಯೋಡಾಂಟಿಕ್ಸ್ ಅಂದರೆ ಏನು ಡಾಕ್ಟರ್? ದಂತವೈದ್ಯಕೀಯ ಕ್ಷೇತ್ರದಲ್ಲಿ ದಂತವಿಜ್ಞಾನದಲ್ಲಿ ಹಲವಾರು ವಿಭಾಗಗಳಿವೆ. ಅದರಲ್ಲಿ ಒಂದು ವಿಭಾಗ ಪೆರಿಯೋಡಾಂಟಿಕ್ಸ್ ಅಂತೇಳಿ. ಸೊ ಈ ಪೆರಿಯೋಡಾಂಟಿಕ್ಸ್ ವಿಭಾಗದಲ್ಲಿ ನಾವು ಹಲ್ಲಿನ ಒಸಡಿಗೆ ಸಂಬಂಧಪಟ್ಟಂತಹ ಎಲ್ಲ ರೋಗಗಳು ಹಾಗೂ ಅದಕ್ಕೆ ಬೇಕಾದಂತಹ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಕಲ್ಪಿಸುವುದು ಈ ಪೆರಿಯೋಡಾಂಟಿಕ್ಸ್ ವಿಭಾಗದ ಉದ್ದೇಶ. ಹಾಗೂ ಅದಲ್ಲದೆ ಕೆಲವೊಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಿವೆ, ಒಸಡಿಗೆ ಸಂಬಂಧಪಟ್ಟಂಥ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು, ಅದನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಹಾಗೂ ಜನರಿಗೆ ಒಸಡಿನ ರೋಗಗಳ ಬಗ್ಗೆ ಬೇಕಾದಂಥ ಮಾಹಿತಿಯನ್ನು ಕೊಟ್ಟು ಹಾಗೂ ಮುಂದೆ ಅವರಿಗೆ ಒಸಡಿನ ರೋಗ ಬರದಂತೆ ತಡೆಗಟ್ಟುವ ಯಾವುದಾದ್ರೂ ವಿಚಾರಗಳಿದೆ ಅದನ್ನು ಹೇಳಿಕೊಡುವುದು ಎಲ್ಲವನ್ನು ನಾವು ಈ ಪೆರಿಯೋಡಾಂಟಿಕ್ಸ್ ವಿಭಾಗದಲ್ಲಿ ಮಾಡ್ತೇವೆ. ಸೊ ಈಗ ಸಾಮಾನ್ಯವಾಗಿ ಯಾವ ರೀತಿ ಒಸಡಿನ ತೊಂದರೆ ಇರುತ್ತೆ ಡಾಕ್ಟರ್? ಈ ಒಸಡಿನ ತೊಂದರೆ ಎಂಬುದು ಸಾಮಾನ್ಯವಾಗಿ ಎಲ್ಲ ಏಜ್ನಲ್ಲಿ ಬರ್ತದೆ. ಸಾಮಾನ್ಯವಾಗಿ ಹಲ್ಲಿನಲ್ಲಿ ಬ್ಲೀಡಿಂಗ್ ಆಗುವಂಥದ್ದು ಸರ್ವೇ ಸಾಮಾನ್ಯವಾದಂಥ ಒಂದು ಸಿಂಪ್ಟಮ್ ಅಂತ ಹೇಳ್ತೇವೆ. ಹೆಚ್ಚಿನ ಜನರು ದಂತವೈದ್ಯರಲ್ಲಿ ಬರುವಾಗ ಬ್ರಷ್ ಮಾಡುವಾಗ ಬ್ಲೀಡ್ ಆಗೋದು, ಇಲ್ಲಾಂದರೆ ಏನಾದರೂ ಹಣ್ಣು ಆ ಥರದ್ದು ಏನಾದರೂ ತಿನ್ನುವಾಗ ಬ್ಲೀಡ್ ಆಗೋದು, ಇದೊಂದು ಇನಿಷಿಯಲ್ ಸಿಂಪ್ಟಮ್ಸ್ ಆಫ್ ಒಸಡಿನ ತೊಂದರೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ಬೇಸಿಕಲಿ ಇದು ಯಾಕೆ ಬರ್ತದೆ ಅಂತೇಳಿ ಹಲ್ಲಿನ ಶುಚಿತ್ವದ ಬಗ್ಗೆ ಹೆಚ್ಚು ಗಮನ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಹಲ್ಲಿನಲ್ಲಿ ನಾವು ಒಂದು ಪದರ ಅಂಟ್ಕೊಳ್ತದೆ, ಅದಕ್ಕೆ ನಾವು ಪ್ಲಾಕ್ ಅಂತ ಹೇಳ್ತೇವೆ. ಸೊ ಈ ಪ್ಲಾಕ್ ಡೆಪೋಸಿಷನ್ ಜಾಸ್ತಿ ಆಗ್ತಾ ಹೋಗ್ತಾ ಹಾಗೆ ಒಸಡಿನ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಅದರ ಸಿಂಪ್ಟಮ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಆ ಸಿಂಪ್ಟಮ್ ಯಾವಾಗ ಬರ್ತದೆ, ತದನಂತರ ಆ ಸಿಂಪ್ಟಮ್ಗಳು ಸ್ಲೋಲಿ ಬ್ಲೀಡಿಂಗಿಂದ ನೋವಿಂದ ಕೀವು ತುಂಬುವುದರಿಂದ ಹಲ್ಲಿಗೆ ಡ್ಯಾಮೇಜ್ ಆಗೋದು, ಹಾಗೆ ಫೈನಲಿ ಅಡ್ವಾನ್ಸ್ ಸ್ಟೇಜ್ಗೆ ಮುಟ್ಟುವಾಗ ಹಲ್ಲು ಅಲ್ಲಾಡಿ ಬಿದ್ದು ಹೋಗೋದು. ಹೀಗಾಗಿ ಈ ತೊಂದರೆಗಳು ಸಾಮಾನ್ಯವಾಗಿ ಬರ್ತದೆ. ಅದು ಹೆಚ್ಚಿನ ಸಂದರ್ಭದಲ್ಲಿ ಬ್ಲೀಡಿಂಗ್ ಗಮ್ಸಲ್ಲಿ ಸಾಮಾನ್ಯವಾಗಿ ಜನರು ನಮ್ಮಲ್ಲಿಗೆ ಇನಿಷಿಯಲ್ ಸ್ಟೇಜಲ್ಲಿ ಬರುವಂಥದ್ದು. ಜಿಂಜಿವಿಟಿಸ್ ಅಂತ ಹೇಳ್ತಾರೆ. ಜಿಂಜಿವಿಟಿಸ್ ಹೌದು, ಜಿಂಜಿವೈಟಿಸ್ ಅಂದರೆ ನಾವು ಸಾಮಾನ್ಯವಾಗಿ ನಾವು ಉರಿಯೂತ ಅಂತ ಹೇಳ್ತೇವೆ. ಸೊ ಈ ಒಸಡಿಗೆ ನಾವು ಒಸಡಿಗೆ ನಿಜಿ ಅಂತ ಹೇಳ್ತೇವೆ, ತುಳುವಿನಲ್ಲಿ ಹೇಳಿದರೆ ನಿಜಿ ಅಂತ ಹೇಳ್ತಾರೆ. ಸೊ ಒಸಡಿನಲ್ಲಿ ಈ ಉರಿಯೂತ ಉಂಟಾಗೋದು, ಅದಕ್ಕೆ ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಒಸಡಿನ ಕಲರ್ ಚೇಂಜ್ ಆಗಿ ಕೆಂಪು ಕಲರ್ ಬರೋದು, ಆಮೇಲೆ ಒಸಡಿನಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಬರೋದು, ಸ್ವೆಲ್ಲಿಂಗ್ ಬಂದ ನಂತರ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋದಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಈ ಕಂಡೀಷನಿಗೆ ನಾವು ಜಿಂಜಿವೈಟಿಸ್ ಅಂತ ಹೇಳ್ತೇವೆ. ಸೊ ಸ್ಟಾರ್ಟಿಂಗ್ ಒಸಡಿನ ಉರಿಯೂತಕ್ಕೆ ನಾವು ಜಿಂಜಿವೈಟಿಸ್ ಅಂತ ಹೇಳ್ತೇವೆ. ತದನಂತರ ಈ ಉರಿಯೂತ ಆದದ್ದು ಸ್ಲೋಲಿ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗ್ತದೆ. ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆದ ಮೇಲೆ ಹಲ್ಲಿಗೆ ಸಂಬಂಧಪಟ್ಟಂಥ ಅದರ ಎಲುಬಾಗಿರ್ಬೋದು, ಒಸಡಾಗಿರ್ಬೋದು, ಅದಕ್ಕೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದೆ, ಹಲ್ಲು ಸ್ಲೋಲಿ ಉದುರಿ ಹೋಗ್ತದೆ. ಅದಕ್ಕೆ ನಾವು ಪೆರಿಯೋಡಾಂಟೈಟಿಸ್ ಅಂತ ಹೇಳ್ತೇವೆ. ಇದು ಸೆಕೆಂಡ್ ಸ್ಟೇಜ್ ಆಫ್ ಒಸಡಿನ ತೊಂದರೆಗಳು. ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಬರುತ್ತೆ ಇದು ಡಾಕ್ಟರ್? ಎಲ್ಲ ವಯಸ್ಸಿನಲ್ಲೂ ಇದು ತೊಂದರೆಗಳು ಬರ್ಬೋದು. ಹೆಚ್ಚಿನ ಸಂದರ್ಭದಲ್ಲಿ ಮಕ್ಕಳಲ್ಲೂ ಇದು ಇರ್ತದೆ. ಆದರೆ ಈ ಅಡಲ್ಟ್ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಮೆಡಿಕಲ್ ರಿಲೇಟೆಡ್ ಇಶ್ಯೂಸ್ ಆಲ್ಸೋ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ದೀಸ್ ಥಿಂಗ್ಸ್. ಸೊ ಯಂಗ್ ಎಸ್ಪೆಷಲಿ ಅಡಲ್ಟ್ ಪ್ಯುಬರ್ಟಿ ಟೈಮಲ್ಲಿ ಜಿಂಜಿವೈಟಿಸ್ ಪ್ರಾಬ್ಲಮ್ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಇರ್ತದೆ ಪ್ಯುಬರ್ಟಿ ಟೈಮಲ್ಲಿ. ಅದು ಹಾಗೆ ಮುಂದುವರೆದ ಹಾಗೆ ಅಡಲ್ಟ್ ಎನಿ ಏಜಲ್ಲಿ ಯು ಕ್ಯಾನ್ ಗೆಟ್ ಜಿಂಜಿವೈಟಿಸ್. ಇಟ್ ನಾಟ್ ಸ್ಪೆಸಿಫಿಕ್ ಒಂದು ಪರ್ಟಿಕ್ಯುಲರ್ ಏಜ್ ಅಂತ ಇಲ್ಲ. ಆದರೆ ಜಿಂಜಿವೈಟಿಸ್ ಅ ವೆರಿ ಕಾಮನ್ ಪ್ರಾಬ್ಲಮ್. ಸಾಮಾನ್ಯವಾಗಿ 45% 50% ಪಾಪ್ಯುಲೇಷನಲ್ಲಿ ಈ ಜಿಂಜಿವೈಟಿಸ್ ಪ್ರಾಬ್ಲಮ್ ಇರ್ತದೆ. ಡಾಕ್ಟರ್, ಸಾಮಾನ್ಯವಾಗಿ ಈ ಒಸಡಿನ ತೊಂದರೆಯ ಲಕ್ಷಣಗಳು ಹೇಗಿರುತ್ತೆ ಡಾಕ್ಟರ್? ಯೂಶ್ವಲಿ ನಮ್ಮ ಹತ್ರ ಬರುವಂಥ ಫಸ್ಟ್ ಲಕ್ಷಣ ಏನಂತ ಹೇಳಿದರೆ ಬ್ಲೀಡಿಂಗ್ ಗಮ್ಸ್. ಸೊ ಇದು ಯೂಶ್ವಲಿ ಬರುವಂತಹ ಜಿಂಜಾವೆಲ್ ಪ್ರಾಬ್ಲಮ್, ಅಂದರೆ ಜಿಂಜಿವೈಟಿಸ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರುವಂಥ ಲಕ್ಷಣಗಳು ಬ್ಲೀಡಿಂಗ್. ಆ್ಯಸ್ ಇಟ್ ಅಡ್ವಾನ್ಸಸ್ ಅದಕ್ಕೆ ಬೇಕಾದಂಥ ಸ್ವೆಲ್ಲಿಂಗ್ ಇನ್ ದ ಗಮ್ಸ್ ಬರ್ಬೋದು, ಕಲರ್ ಚೇಂಜಸ್ ಇನ್ ದ ಗಮ್ಸ್, ಕೆಂಪಾಗಿರುವಂಥದ್ದು, ನಾರ್ಮಲ್ ಕಲರ್ ಪಿಂಕ್ ಇರ್ತದೆ, ಸೊ ಕೆಂಪಾಗಾದಂಥ ಒಂದು ಥರ್ಡ್ ಪೇಯ್ನ್, ಅಡ್ವಾನ್ಸ್ ಸ್ಟೇಜಿಗೆ ಹೋದಾಗೆ ಸ್ವಲ್ಪ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲಿನೆಡೆಯಲ್ಲಿ ಕಡ್ಡಿ ಹಾಕುವಂತ ಹೇಳಿ ಅನುಭವ ಆಗೋದು, ಆಮೇಲೆ ತುರಿಸಿದಂಥ ಅನುಭವ ಆಗೋದು, ಪ್ಲಸ್ ಸೆನ್ಸಿಟಿವಿಟಿ, ನೀರು ಕುಡಿಯುವಾಗ ಬಿಸಿ ಕುಡಿಯುವಾಗ ಅಂತ ಕೆಲವೊಂದು ಸಂದರ್ಭದಲ್ಲಿ ಸೆನ್ಸಿಟಿವಿಟಿ ಹಲ್ಲಿರ್ಬೋದು. ಇದೆಲ್ಲ ಯೂಶಲಿ ಇರುವಂತಹ ತೊಂದರೆಗಳಾಗಿರ್ತದೆ. ಹೌದು. ಅದಕ್ಕೆ ಹಾಗಾದರೆ ಟ್ರೀಟ್ಮೆಂಟ್ ಹೇಗೆ?
ಯೂಶ್ವಲಿ ನಾವು ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಅ ಡಿಸೀಸ್ ಸ್ಟೇಜ್ ದೇ ಆರ್ ಕಮಿಂಗ್ ಇನ್. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯೂಶ್ವಲಿ ನಾವು ಸ್ಕೇಲಿಂಗ್ ಅಂತ ಪ್ರೊಸೀಜರ್ ಸಾಮಾನ್ಯವಾಗಿ ಎಲ್ಲ ಡೆಂಟಿಸ್ಟ್ಗಳು ಮಾಡ್ತಾರೆ. ಸ್ಕೇಲಿಂಗ್ ಅಂದರೆ ರೆಗ್ಯುಲರ್ ಪ್ರೊಸೀಜರ್, ಹಲ್ಲನ್ನು ಕ್ಲೀನ್ ಮಾಡೋದು, ಶುಚಿ ಮಾಡುವಂಥದ್ದನ್ನು ನಾವು ಹೇಳ್ತೀವಿ. ಈ ಪ್ಲಾಕ್, ಕ್ಯಾಲ್ಕುಲಸ್ ಮತ್ತು ಯಾವುದೇ ಫ್ಯಾಕ್ಟರ್ಗಳು, ಫುಡ್ ಪಾರ್ಟಿಕಲ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಈ ಡಿಸೀಸಿಗೆ ಅದನ್ನು ತೆಗೆಯುವಂತಹ ಒಂದು ಟ್ರೀಟ್ಮೆಂಟಿಗೆ ನಾವು ಸ್ಕೇಲಿಂಗ್ ಅಂತ ಹೇಳ್ತೇವೆ. ವಿಚ್ ಈಸ್ ಯೂಶ್ವಲಿ ಡನ್ ಒನ್ಸ್ ಇನ್ 6 months. 6 months ರೆಗ್ಯುಲರ್ ಆಗಿ ನಾವು ಮೇಂಟೈನ್ ಮಾಡಲಿಕ್ಕೆ ಈ ಥರದ್ದನ್ನು ಮಾಡ್ತೇವೆ. ಎರಡನೇದಾಗಿ ಅಡ್ವಾನ್ಸ್ ಸ್ಟೇಜ್ ಬಂದಂಥ ಸಂದರ್ಭದಲ್ಲಿ ನಮಗೆ ಗಮ್ ಸ್ಪೆಷಲಿಸ್ಟ್ ಬೇಕಾಗ್ತದೆ. ಆಗ ಈ ಪೆರಿಡಾಂಟಿಸ್ಟನ್ನು ಹೆಚ್ಚಾಗಿ ರೆಫರ್ ಮಾಡ್ತಾರೆ. ಇಲ್ಲದಿದ್ದರೆ ಅಡ್ವಾನ್ಸ್ ಟ್ರೀಟ್ಮೆಂಟಲ್ಲಿ ನಾವು ಫರ್ದರ್ ಟ್ರೀಟ್ಮೆಂಟ್ ಯಾವುದು ಬೇಕಾಗ್ತದೆ ಗಮ್ಸ್ ಪ್ರಾಬ್ಲಮಿಗೆ ಅದನ್ನು ನಾವು ಮುಂದುವರಿಸ್ತೇವೆ. ಹೌದು. ಕೇವಲ ಸ್ಕೇಲಿಂಗ್ ಮಾತ್ರ ಅಲ್ಲ, ಈವನ್ ಪೇಷಂಟ್ಗಳಿಗೂ ನಾವು ಎಜುಕೇಟ್ ಮಾಡ್ತೇವೆ. ಯಾಕಂದರೆ 50% ಕೆಲಸ ಡೆಂಟಿಸ್ಟ್ಗಳದಾದರೂ ಉಳಿದ 50% ಕೆಲಸ ಪೇಷಂಟ್ಗಳದಾಗಿರ್ತದೆ. ಮನೆಗೆ ಹೋಗಿ ದಿನ ರಾತ್ರಿ ಬ್ರಷ್ ಮಾಡುವಂಥದ್ದು, ಹಲ್ಲುಗಳನ್ನು ಶುಚಿಯಾಗಿ ಇಟ್ಕೊಳ್ಳುವಂಥದ್ದು ಇದನ್ನೆಲ್ಲ ಪೇಷಂಟ್ಗಳು ಮಾಡಬೇಕಾಗ್ತದೆ. ಹಾಗಾಗಿ ಸ್ಕೇಲಿಂಗ್ ಮಾತ್ರ ಅದಕ್ಕೆ ಸೊಲ್ಯೂಷನ್ ಅಂತ ಹೇಳೋದಿಲ್ಲ. ಪೇಷಂಟ್ಗಳು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅವರ ಓರಲ್ ಹೈಜೀನ್ ಮೇಂಟೈನ್ ಮಾಡೋದು ಉತ್ತಮ ಇಂಪಾರ್ಟೆಂಟ್ ಆದದ್ದು ಅಂತೂ ಪ್ರೈಮರಿ ಸ್ಟೆಪ್ನ ಪೇಷಂಟೇ ತಗೋಬೇಕು. ಓಕೆ ಡಾಕ್ಟರ್, ಈಗ ನೀವು ಆಲ್ರೆಡಿ ಹೇಳಿದ್ರಿ ಸ್ಕೇಲಿಂಗ್ ಬಗ್ಗೆ. ಸೊ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂದರೆ ಹೇಗಿರುತ್ತೆ ಡಾಕ್ಟರ್? ಯೂಶ್ವಲಿ ನಾವು ಇನಿಷಿಯಲ್ ಸ್ಟೇಜಿಂದ ಗಮ್ಸ್ ಪ್ರಾಬ್ಲಮನ್ನು ಅಡ್ವಾನ್ಸ್ ಸ್ಟೇಜ್ಗೆ ನಾವು ಪೆರಿಡಾಂಟೈಟಿಸ್ ಅಂತ ಹೇಳ್ತೇವೆ. ಈ ಪೆರಿಡಾಂಟೈಟಿಸ್ ಎಂಬುದು ಇನಿಷಿಯಲ್, ಅರ್ಲಿ ಸ್ಟೇಜ್, ಮಾಡ್ರೇಟ್, ಸಿವಿಯರ್ ಸ್ಟೇಜ್ ಅಂತ ನಾವು ಕ್ಯಾಟಗರೈಸ್ ಮಾಡ್ತೇವೆ. ಸೊ ಇನಿಷಿಯಲ್ ಸ್ಟೇಜಿಗೆ ಯೂಶ್ವಲಿ ನಾವು ಸ್ಕೇಲಿಂಗ್ ಮತ್ತು ರೂಟ್ ಪ್ಲೇನಿಂಗ್ ಅಂತ ಒಂದು ಪ್ರೊಸೀಜರ್ ಮಾಡ್ತೇವೆ. ಈ ಗಮ್ ಡಿಸೀಸ್ ಅಡ್ವಾನ್ಸ್ ಸ್ಟೇಜ್, ಮಾಡ್ರೇಟ್, ಸಿವಿಯರ್ ಅಡ್ವಾನ್ಸ್ ಸ್ಟೇಜಿಗೆ ಹೋದಂಥ ಸಂದರ್ಭದಲ್ಲಿ ವಿ ಡೂ ಅ ಪ್ರೊಸೀಜರ್ ಕಾಲ್ಡ್ ಗಮ್ ಸರ್ಜರೀಸ್. ಸಾಮಾನ್ಯವಾಗಿ ಕಾಮನ್ ಜನರಿಗೆ ಗಮ್ ಸರ್ಜರಿ ಅಂತ ಹೇಳ್ತೇವೆ, ನಾವು ಅದಕ್ಕೆ ಫ್ಲ್ಯಾಪ್ ಸರ್ಜರಿ ಅಂತ ಹೇಳ್ತೇವೆ. ಅಂದರೆ ನಾವು ಈ ಒಸಡನ್ನು ಹಲ್ಲಿಂದ ಸ್ವಲ್ಪ ಬೇರ್ಪಡಿಸಿ ಅದರ ಒಳಭಾಗವನ್ನೆಲ್ಲ ಶುಚಿಗೊಳಿಸಿ ಎಲ್ಲ ಇನ್ಫೆಕ್ಷನನ್ನು ತೆಗೆದು ಕೆಲವೊಂದು ಸಂದರ್ಭದಲ್ಲಿ ನಾವು ಆರ್ಟಿಫಿಷಿಯಲ್ ಬೋನ್ ಗ್ರಾಫ್ಟನ್ನು ಹಾಕಿ ಬೋನನ್ನು ರೀಗ್ರೋತ್ ಮಾಡುವಂತಹ ಕೆಲವು ಸಂದರ್ಭಗಳಿರ್ತವೆ. ಸೊ ಅಂಥ ಸಿಚುವೇಷನ್ಗಳಲ್ಲಿ ನಾವು ಅಡ್ವಾನ್ಸ್ ಟ್ರೀಟ್ಮೆಂಟನ್ನು ನಾವು ಉಪಯೋಗಿಸ್ತೇವೆ. ಅದಕ್ಕೆ ನಾವು ಫ್ಲ್ಯಾಪ್ ಸರ್ಜರಿ ವಿತ್ ಬೋನ್ ಗ್ರಾಫ್ಟ್ ಅಂತ ಹೇಳ್ತೇವೆ. ಸೊ ದಟ್ ಈಸ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ವಿಚ್ ಇಸ್ ಗಿವನ್ ಫಾರ್ ಅಡ್ವಾನ್ಸ್ ಗಮ್ ಡಿಸೀಸ್. ಸೊ ಇದು ಯಾವ ಹಂತದಲ್ಲಿ ಸಮಸ್ಯೆ ಇದ್ರೆ ಬೇಕಾಗುತ್ತೆ ಸರ್ಜರಿ? ನಾನು ಮೈಲ್ಡ್ ಇನಿಷಿಯಲ್ ಸ್ಟೇಜಸ್ಗೆ ಯೂಶ್ವಲಿ ಸ್ಕೇಲಿಂಗ್ ರೂಟ್ ಪ್ಲೇನಿಂಗಲ್ಲೇ ಮ್ಯಾನೇಜ್ ಆಗ್ತದೆ. ಆದರೆ ಈ ಮಾಡ್ರೇಟ್ ಟು ಸಿವಿಯರ್ ಸ್ಟೇಜ್ ಬಂದಂಥ ಸಂದರ್ಭದಲ್ಲಿ ಹಲ್ಲುಗಳನ್ನು ಆಗೋದಿಲ್ವ ಅಂತ ನಾವು ಡಿಸೈಡ್ ಮಾಡ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಹಲ್ಲು ಅಲ್ಲಾಡಲಿಕ್ಕೆ ಶುರು ಆದರೆ ನಮಗೆ ಅದನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಹಲ್ಲನ್ನು ತೆಗಿಬೇಕಾಗಿ ಬರ್ತದೆ. ಆದರೆ ಈ ಮಾಡ್ರೇಟ್ ಟು ಅರ್ಲಿ ಸಿವಿಯರ್ ಸ್ಟೇಜಲ್ಲಿ ನಾವು ಹೆಚ್ಚಿನ ಸಂದರ್ಭದಲ್ಲಿ ಹಲ್ಲನ್ನು ಉಳಿಸ್ಬೋದು. ಆವಾಗ ನಾವು ಈ ಸರ್ಜಿಕಲ್ ಪ್ರೊಸೀಜರನ್ನು ಮಾಡಿ ಆದಷ್ಟು ಮಟ್ಟಿಗೆ ನ್ಯಾಚುರಲ್ ಹಲ್ಲನ್ನು ಉಳಿಸ್ಲಿಕ್ಕೆ ನೋಡ್ತೀವಿ. ಈಗ ನೀವು ಹೇಳಿದ್ರಿ ಗಮ್ಸ್ನ ಒಸಡನ್ನು ಹಲ್ಲಿನಿಂದ ಸ್ವಲ್ಪ ದೂರ ಮಾಡುವಂಥದ್ದು ಅಂತ, ಅದು ಮತ್ತೆ ರೀಜಾಯಿನ್ ಹೌದು. ಯಾವುದೇ ಸರ್ಜಿಕಲ್ ಪ್ರೊಸೀಜರ್ ಮಾಡಿದರೂ ಸಹ ಬಾಡಿ ಹ್ಯಾಸ್ ಗಾಟ್ ಅನ್ ಅಮೇಝಿಂಗ್ ಹೀಲಿಂಗ್ ಕೆಪಾಸಿಟಿ. ಸೊ ಸರ್ಜರಿ ಮಾಡಿದ ಕೂಡಲೇ ಎಲ್ಲ ಡ್ಯಾಮೇಜ್ ಆಗ್ತದೆ ಅಂತ ಅಲ್ಲ. ಸೊ ಸರ್ಜರಿ ಮಾಡುವ ಉದ್ದೇಶ ನ್ಯಾಚುರಲ್ ಹಲ್ಲನ್ನು ಉಳಿಸಿ ಹಲ್ಲಿನ ಲೈಫ್ ಎಕ್ಸ್ಟೆಂಡ್ ಮಾಡುವಂಥದ್ದು. ಹಾಗಾಗಿ ಈ ಸರ್ಜರಿ ಮಾಡುವಲ್ಲಿ ಏನೂ ತೊಂದರೆ ಇರೋದಿಲ್ಲ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್, ಒಂದು ಅರ್ಧ ಗಂಟೆ ಪ್ರೊಸೀಜರ್. ಸ್ಪೆಷಲಿಸ್ಟ್ಗಳು ಬಂದು ಗಮ್ ಸ್ಪೆಷಲಿಸ್ಟ್, ಪೆರಿಡಾಂಟಿಸ್ಟ್ ಅಂತ ನಾವು ಹೇಳ್ತೇವೆ. ಯೂಶಲಿ ದೇ ಆರ್ ಟ್ರೈನ್ಡ್ ಇನಫ್ ಟು ಡೂ ದಿಸ್ ಕೈಂಡ್ ಆಫ್. ಡಾಕ್ಟರ್, ಈಗ ನೀವು ಆಲ್ರೆಡಿ ಸ್ಕೇಲಿಂಗ್ ಬಗ್ಗೆ ಹೇಳಿದ್ರಿ, ಒಂದು ರೀತಿಯಾದಂಥ ಟ್ರೀಟ್ಮೆಂಟ್. ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂದರೆ ಹೇಗಿರುತ್ತೆ ಡಾಕ್ಟರ್? ಇನಿಷಿಯಲಿ ನಾವು ಈ ಗಮ್ ಇನ್ಫೆಕ್ಷನ್ ಏನಾಗ್ತದೆ, ಸಾಮಾನ್ಯವಾಗಿ ಈ ಉರಿಯೂತದಿಂದ ನೆಕ್ಸ್ಟ್ ಸ್ಟೇಜ್ ಪೆರಿಡಾಂಟೈಟಿಸ್ ಅಂತ ಹೇಳ್ತೇವೆ, ವಿಚ್ ಇಸ್ ಅನ್ ಅಡ್ವಾನ್ಸ್ ಗಮ್ ಇನ್ಫೆಕ್ಷನ್ಸ್ ವಿಚ್ ಸ್ಪ್ರೆಡ್ಸ್ ಇನ್ ಟು ದ ಸರೌಂಡಿಂಗ್ ಟಿಶ್ಯೂಸ್. ಅಂದರೆ ಹತ್ತಿರ ಹಲ್ಲಿನ ಭಾಗಗಳಿಗೆ, ಬೇರು, ಎಲುಬಿಗೆಲ್ಲ ಸ್ಪ್ರೆಡ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಫಸ್ಟ್ ನಾವು ಕ್ಯಾಟಗರೈಸ್ ಮಾಡ್ತೇವೆ, ಅದು ಮೈಲ್ಡ್ ಡಿಸೀಸಾ, ಮಾಡ್ರೇಟಾ, ಸಿವಿಯರ್ ಡಿಸೀಸ್ ಅಂತೇಳಿ. ಮೈಲ್ಡ್ ಡಿಸೀಸಿಗೆ ಯೂಶಲಿ ಸ್ಕೇಲಿಂಗ್ ಮತ್ತು ರೂಟ್ ಪ್ಲೇನಿಂಗ್ ಅಂತ ಪ್ರೊಸೀಜರ್ ಮಾಡ್ತಾರೆ. ಮಾಡ್ರೇಟ್ ಟು ಅಡ್ವಾನ್ಸ್ ಸ್ಟೇಜಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈ ಆರ್ಟಿಫಿಷಿಯಲ್ ಬೋನ್ ಗ್ರಾಫ್ಟನ್ನು ಹಾಕಿ ಇದ್ದ ಹಲ್ಲಿನ ಎಲುಬು ಗ್ರೋ ಮಾಡುವಂತಹ ಟ್ರೀಟ್ಮೆಂಟ್ಗಳು ಇದೆ. ಅಂಥ ಸಂದರ್ಭದಲ್ಲಿ ನಾವು ಫ್ಲ್ಯಾಪ್ ಸರ್ಜರಿ ಅಂತ ಮಾಡ್ತೇವೆ. ಅದಕ್ಕೆ ನಾವು ಪೆರಿಡಾಂಟಲ್ ಫ್ಲ್ಯಾಪ್ ಸರ್ಜರಿ ಅಂತ ಹೇಳ್ತೇವೆ. ಅಲ್ಲಿ ನಾವು ಒಸಡನ್ನು ಹಲ್ಲಿನಿಂದ ಸ್ವಲ್ಪ ಬೇರ್ಪಡಿಸಿ ಒಳಭಾಗವನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿದ್ದಂಥ ಎಲ್ಲ ಇನ್ಫೆಕ್ಷನ್ಗಳನ್ನೆಲ್ಲ ತೆಗೆದು ಕ್ಲೋಸ್ ಮಾಡ್ತೇವೆ. ಸೊ ಹಲ್ಲು ಮೊದಲಿದ್ದಾಗೆ ಗುಣ ಆಗ್ತದೆ, ಒಸಡು ಮೊದಲಿದ್ದಾಗೆ ಗುಣ ಆಗ್ತದೆ. ಸೊ ಮಾಡುವಂತಹ ಉದ್ದೇಶ ಹಲ್ಲನ್ನು ಉಳಿಸುವುದು ಹಾಗೂ ಹಲ್ಲಿನ ನ್ಯಾಚುರಲ್ ಲೈಫನ್ನು ಎಕ್ಸ್ಟೆಂಡ್ ಮಾಡುವಂತಹ. ಹೌದು. ಈಗ ಕೆಲವೊಬ್ಬರಿಗೆ ಗಮ್ಸ್ ವೀಕ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಅದನ್ನು ಬೇರ್ಪಡಿಸಿದಾಗ ಹಲ್ಲಿನಿಂದ ಪ್ರಾಬ್ಲಮ್ ಆಗಲ್ವಾ ಡಾಕ್ಟರ್? ಇಲ್ಲ. ಒಸಡು ವೀಕ್ ಯಾಕೆ ಆಗ್ತದೆ ಅಂತ ಹೇಳಿದರೆ, ಈ ಒಸಡಿನ ತೊಂದರೆ ಅಡ್ವಾನ್ಸ್ ಸ್ಟೇಜಿಗೆ ಹೋಗ್ತಾ ಇದ್ದಾಗೆ ಎಲುಬು ಕರಗ್ತಾ ಹೋದಾಗೆ ಈ ಹಲ್ಲುಗಳು ವೀಕ್ ಆಗೋದು. ಒಸಡಿನ ತೊಂದರೆಯಿಂದಾಗಿ ಒಸಡು ಕರಗೋದ್ರಿಂದ ಹಲ್ಲು ವೀಕ್ ಆಗೋದಿಲ್ಲ. ಒಳಗಡೆ ಎಲುಬು ಕರಗಲಿಕ್ಕೆ ಸ್ಟಾರ್ಟ್ ಆದರೆ ವೀಕ್ ಆಗ್ತದೆ. ಸೊ ನಾವು ಟ್ರೀಟ್ಮೆಂಟ್ ಮಾಡುವ ಉದ್ದೇಶ ಅಂತ ಹೇಳಿದರೆ ಈ ಎಲುಬು ಕರಗಿದನ್ನು ಇನ್ನೂ ಕರಗದಾಗೆ ಮುಂದುವರಿಯುವುದನ್ನು ನಿಲ್ಲಿಸುವುದು. ಎರಡನೇದು, ಅದನ್ನು ಪುನಃ ಗ್ರೋ ಮಾಡಲಿಕ್ಕೆ ಏನಾದರೂ ಸಿಚುವೇಶನ್, ರೀಜನ್ರೇಷನ್ ಪ್ರೊಸೀಜರ್ ಚಾನ್ಸ್ ಇದೆ ಅಂತ ಆದರೆ ಆ ಪ್ರೊಸೀಜರನ್ನು ಮುಂದುವರಿಸೋದು. ಸೊ ಅದು ಮಾಡೋದ್ರಿಂದ ಹಲ್ಲು ಇನ್ನೂ ವೀಕ್ ಆಗ್ತದೆ ಅಂತ ಇಲ್ಲ, ಹಲ್ಲು ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಮಾಡುವ.
ಸೊ ವಸಡಿನ ಸಮಸ್ಯೆ ಇದ್ರೆ, ವಸಡು ವೀಕ್ ಇದ್ರೆ, ಸೊ ದಿಸ್ ಈಸ್ ಆಲ್ಸೋ ದ ಗುಡ್. ಹೌದು, ಯು ಶುಡ್ ಫಸ್ಟ್ ಫೈಂಡ್ ಔಟ್ ವಾಟ್ ಈಸ್ ದ ಕಾಸ್. ಈ ಎಲ್ಲ ಸಿಂಪ್ಟಮ್ ಬರಲಿಕ್ಕೆ ರೂಟ್ ಕಾಸ್ ಏನು ಅಂತ ನೋಡಬೇಕು. ಹೌದು, ಅದನ್ನು ಫೈಂಡ್ ಮಾಡಬೇಕು. ಸೊ ಅದನ್ನು ನೀವು ಡೆಂಟಿಸ್ಟ್ ಹತ್ರ ಹೋಗಿ ಪೆರಡಾಂಟಿಸ್ಟ್ ಹತ್ರ ತೋರಿಸಿದ್ರೇ ನಿಮಗೆ ರೂಟ್ ಕಾಸ್ ಏನು ಅಂತ ಗೊತ್ತಾಗ್ತದೆ. ಹೌದು, ಇಲ್ಲದಿದ್ದರೆ ಯು ವಿಲ್ ಬಿ ಜಸ್ಟ್ ಟ್ರೀಟಿಂಗ್ ಓನ್ಲಿ ದ ಬ್ಲೀಡಿಂಗ್ ಪಾರ್ಟ್ ಆಫ್ ಇಟ್. ದಟ್ ಈಸ್ ನಾಟ್ ದ ಸೊಲ್ಯೂಷನ್. ಓಕೆ, ಮೂಲ ಏನು ಅಂತ ಹೌದು, ಮೂಲ ಕಂಡುಹಿಡಬೇಕು. ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ಮಾಡಿದರೆ, ಅದೇ ಇನಿಷಿಯಲಿ ಅರ್ಲಿ ಸ್ಟೇಜಲ್ಲಿ ಚಿಕ್ಕ ಪ್ರಾಯದಲ್ಲಿ ಸ್ಟಾರ್ಟ್ ಆದಂಥ ಈ ಒಸಡಿನ ತೊಂದರೆಗಳನ್ನು ಅರ್ಲಿ ಸ್ಟೇಜಲ್ಲಿ ನಾವು ಡಿಟೆಕ್ಟ್ ಮಾಡಿ ಟ್ರೀಟ್ ಮಾಡಿದರೆ ಹಲ್ಲು ಬೇಗವಾಗಿ ಕಳ್ಕೊಳ್ಳೋದನ್ನು ನಾವು ತಡೆಗಟ್ಬೋದು. ಹೌದು, ಇಲ್ಲದಿದ್ದರೆ ಈ ಒಸಡಿನ ತೊಂದರೆ ಹೇಗೆ ಅಂತ ಹೇಳಿದರೆ ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ನೋವೇ ಗೊತ್ತಾಗೋದಿಲ್ಲ, ನೋವು ಕೊಡೋದಿಲ್ಲ. ಓನ್ಲಿ ಅಡ್ವಾನ್ಸ್ ಸ್ಟೇಜಿಗೆ ಹೋದಂಥ ಸಂದರ್ಭದಲ್ಲಿ, ಹಲ್ಲಿನಲ್ಲಿ ಕ್ಯೂ ಬರಲಿಕ್ಕೆ ಸ್ಟಾರ್ಟ್ ಆದ ಸಂದರ್ಭದಲ್ಲಿ, ಹಲ್ಲು ಅಲ್ಗಾಡ್ಲಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಜನರು ಏನಾಗ್ತದೆ ಈ ಸಿಚುವೇಷನ್ನಲ್ಲಿ ನಮ್ಮಲ್ಲಿ ಬರ್ತಾರೆ. ಅದು ಯೂಶ್ವಲಿ ಅಡ್ವಾನ್ಸ್ ಸ್ಟೇಜಿಗೆ ಹೋಗಿರ್ತದೆ. ಹಾಗಾಗಿ ಇನಿಷಿಯಲ್ ಸ್ಟೇಜಲ್ಲೇ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ ಎಲ್ಲ ಒಸಡಿನ ಪ್ರಾಬ್ಲಮ್ಗಳನ್ನು ತುಂಬ ಮಟ್ಟಿಗೆ ನಾವು ಕಡಿಮೆ ಮಾಡ್ಬೋದು, ಹಾಗೂ ವರ್ಸ್ಟ್ ಕೇಸ್ ಸಿನಾರಿಯೋ ಆಗೋದನ್ನು ನಿಲ್ಲಿಸ್ಬೋದು. ನ್ಯಾಚುರಲ್ ಹಲ್ಲನ್ನು ಲೈಫನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಡಾಕ್ಟರ್, ಈಗ ನಾವು ವಸಡಿನ ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈ ವಸಡಿನ ಸಮಸ್ಯೆಗೂ ಬೇರೆ ಸಮಸ್ಯೆಗೂ ಅಥವಾ ಬೇರೆ ಹೆಲ್ತ್ ಕಂಡೀಷನ್ಸ್ಗೂ ಕಾಯಿಲೆಗಳಿಗೂ ಏನಾದರೂ ಲಿಂಕ್ ಇದೆಯಾ? ವಸಡಿನ ಕೆಲವೊಂದು ವೈದ್ಯಕೀಯ ಪ್ರಾಬ್ಲಮ್ಗಳು ಏನು ಹೇಳ್ತೇವೆ, ಸಿಸ್ಟಮಿಕ್ ಕಂಡೀಷನ್ಸ್ ನಾವು ಹೇಳ್ತೇವೆ, ಸಿಸ್ಟಮಿಕ್ ಡಿಸೀಸಸ್. ಅದು ಶುಗರ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, COPD ಅಂದರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸಸ್. ಅದಕ್ಕೂ ಹಾಗೂ ವಸಡಿನ ಡಿಸೀಸ್ ಏನಿದೆ ಅದರ ಪ್ರೋಗ್ರೆಷನಿಗೂ ಸಂಬಂಧ ಇದೆ. ಸ್ವಲ್ಪ ಮಟ್ಟಿನ ಅದಕ್ಕೆ ಬೇಕಾದಂತಹ ಲಿಟ್ರೇಚರ್ ಎವಿಡೆನ್ಸ್ಗಳು ಇವೆ. ಹಾಗೂ ಈ ಲೋ ಬರ್ತ್ ವೆಯ್ಟ್ ಪ್ರೆಗ್ನೆನ್ಸಿ ಹಾಗೂ ಅರ್ಲಿ ಡೆಲಿವರಿ ಅಂತ ಹೇಳ್ತೇವೆ, ಪ್ರೀಮೆಚ್ಯೂರ್ ಪ್ರೀಟರ್ಮ್ ಲೋ ಬರ್ತ್ ವೆಯ್ಟ್ ಬೇಬೀಸ್ ಹಾಗೂ ಈ ಗಮ್ ಡಿಸೀಸ್, ಇದೆರಡಕ್ಕೂ ಸಂಬಂಧ ಇದೆ. ಹಾಗಾಗಿ ಒಸಡಿನ ತೊಂದರೆಗಳಿಂದಾಗಿ ಆ ಪ್ರಾಬ್ಲಮ್ಗಳು ಬರುವುದಲ್ಲ, ಹಾಗಾಗಿ ಆ ಪ್ರಾಬ್ಲಮಿಂದ ಒಸಡಿನ ಪ್ರಾಬ್ಲಮ್ಗಳು ಬರುವುದಲ್ಲ. ಆದರೆ ಎರಡು ಒಂದಕ್ಕೊಂದು ಒಟ್ಟಿಗೆ ಒಂದರ ಮೇಲೆ ಒಂದು ಅಸೋಸಿಯೇಷನ್ ಅಂತ ಹೇಳ್ತೇವೆ, ಇಟ್ ಈಸ್ ಗೋಯಿಂಗ್ ಒಟ್ಟಿಗೆ ಹೋಗ್ತಾ ಇರ್ತದೆ. ಹಾಗಾಗಿ ಆ್ಯಂಡ್ ಸಮ್ಟೈಮ್ಸ್ ದೇ ಶೇರ್ ಅ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್. ಈಗ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲಿಸಮ್ ಇರ್ಬೋದು, ಟೊಬ್ಯಾಕೊ ಇರ್ಬೋದು, ಈ ಎಲ್ಲ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಹೌ ಇಟ್ ಕಾಸಸ್ ಅದರ್ ಜನರಲ್ ಹೆಲ್ತ್ ಇಶ್ಯೂಸ್. ಸೇಮ್ ಥಿಂಗ್ ಇಟ್ ಕ್ಯಾನ್ ಹ್ಯಾವ್ ಅ ಎಫೆಕ್ಟ್ ಆನ್ ದ ಪೆರಿಡಾಂಟಲ್ ಹೆಲ್ತ್ ಆಲ್ಸೋ ಆರ್ ಅ ಗಮ್ ಹೆಲ್ತ್ ಆಲ್ಸೋ. ಸೊ ದ್ಯಾಟ್ ಈಸ್ ಅ ಕೈಂಡ್ ಆಫ್ ಅನ್ ಅಸೋಸಿಯೇಷನ್. ಹಾಗಾಗಿ ಒಸಡಿನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಒಸಡಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಆಗುತ್ತೆ. ಈಗ ಪೇಷಂಟ್ ಸಾಮಾನ್ಯವಾಗಿ ಬರಬೇಕಾದ್ರೆ ಅವರಿಗೆ ಬೇರೆ ಏನಾದರೂ ಹೆಲ್ತ್ ಕಂಡೀಷನ್ಸ್ ಅಥವಾ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಹೇಳೋದು ಎಷ್ಟರ ಮಟ್ಟಿಗೆ ಉತ್ತಮ? ಏನಾಗ್ತದೆ ಅಂದರೆ, ಹೆಚ್ಚಿನ ಸಂದರ್ಭದಲ್ಲಿ ಜನರು ಡೆಂಟಿಸ್ಟ್ ಹತ್ರ ಬರುವಾಗ ಅವರಿಗೆ ಇರುವಂತಹ ಕೆಲವೊಂದು ಮೆಡಿಕಲ್ ಇಶ್ಯೂಸನ್ನು ಅವರು ರಿವೀಲ್ ಮಾಡೋದಿಲ್ಲ. ನಮಗೆ ಕೆಲವೊಂದು ಕಂಡೀಷನ್ಗಳು, ಎಸ್ಪೆಷಲಿ ಈ ಡಯಾಬಿಟಿಸ್ ಆಗಿರ್ಬೋದು, ಇಲ್ಲಾಂದರೆ ಕ್ರಾನಿಕ್ ಹೈಪರ್ ಟೆನ್ಷನ್, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇರ್ಬೋದು, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರ್ಬೋದು, ಇಲ್ಲಾಂದರೆ ಸರ್ಟನ್ ಮೆಡಿಕೇಷನ್ಸ್. ಈಗಿನ ಕಾಲದಲ್ಲಿ ಏನಾಗಿದೆ, ಲೈಫ್ ಸ್ಟೈಲ್ ಡಿಸೀಸರಿಂದಾಗಿ ಹೆಚ್ಚಿನ ಜನರು ದೇ ಆರ್ ಆನ್ ಮೆಡಿಕೇಷನ್ಸ್. ಅದು ಡಯಾಬಿಟಿಕ್ ಮೆಡಿಕೇಷನ್ ಇರ್ಬೋದು, ಆಸ್ಪಿರಿನ್ ವಿಚ್ ಇಸ್ ಒನ್ ಆಫ್ ದ ಕಾಮನ್ ಡ್ರಗ್ ಎವ್ರಿಬಡಿ ಟೇಕ್ಸ್. ಇದು ಬ್ಲೀಡಿಂಗ್ ಟೆಂಡೆನ್ಸಿ ಜಾಸ್ತಿ ಮಾಡ್ತದೆ. ಹಾಗಾಗಿ ನಮಗೆ ಟ್ರೀಟ್ಮೆಂಟಲ್ಲೂ ಪ್ರಾಬ್ಲಮ್ ಆಗ್ತದೆ. ಈ ಗಮ್ಸ್ ಇದು ನಾವು ಸ್ಕೇಲಿಂಗ್ ಅಂತ ಮಾಡ್ತೇವೆ. ಸೊ ಸ್ಕೇಲಿಂಗ್ ಅಂತ ಮಾಡುವಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಈ ಟ್ಯಾಬ್ಲೆಟ್ಸ್ ತಗೊಳ್ಳೋವರೆಗೆ ಈ ಬ್ಲೀಡಿಂಗ್ ಟೆಂಡೆನ್ಸಿ ಎಲ್ಲ ಜಾಸ್ತಿ ಇರ್ತದೆ. ಹಾಗಾಗಿ ಪ್ಲಸ್ ಕೆಲವೊಂದು ಸಲ ಏನಾಗ್ತದೆ, ಅವರಿಗಿರುವ ಜನರಲ್ ಹೆಲ್ತ್ ಅವರು ರಿವೀಲ್ ಮಾಡಿರೋದಿಲ್ಲ. ಎಸ್ಪೆಷಲಿ ಶುಗರ್, ಕೆಲವರಿಗೆ ಶುಗರ್ ಇದೆ ಅಂತ ಗೊತ್ತೇ ಇರೋದಿಲ್ಲ. ನಾವು ಅವರ ಗಮ್ ಕಂಡೀಷನ್ ನೋಡಿ ನೀವು ಒಂದು ಹೋಗಿ ನಿಮ್ಮ ಶುಗರ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳುವಾಗ ಅವರಿಗೆ ಡಯಾಬಿಟಿಸ್ ರಿವೀಲ್ ಆದಂಥ ಸಂದರ್ಭಗಳು ಉಂಟು. ಹಾಗಾಗಿ ಏನೇ ತೊಂದರೆಗಳಿದ್ದರೂ ಇದು ಕೇವಲ ಡೆಂಟಿಸ್ಟ್ ಹತ್ರ ಯಾಕೆ ಹೋಗಿ ನಾನು ಹೇಳಬೇಕು, ಇಲ್ಲ. ಏನೇ ತೊಂದರೆಗಳಿದ್ದರೂ ಸಹ ಡೆಂಟಿಸ್ಟಿಗೆ ರಿವೀಲ್ ಮಾಡೋದು ಬೇಕು. ಯಾಕಂದರೆ ದೇರ್ ಈಸ್ ಅ ಸಮ್ ಕೈಂಡ್ ಆಫ್ ಅನ್ ಅಸೋಸಿಯೇಷನ್ ಬಿಟ್ವೀನ್ ದೀಸ್ ಥಿಂಗ್ಸ್. ಹೇಳ್ತಾರಲ್ಲ, ಏನೇ ಸಮಸ್ಯೆ ಇದ್ದರೂ ಡಾಕ್ಟರ್ಸ್ ಹತ್ರ ಮತ್ತು ಲಾಯರ್ಸ್ ಹತ್ರ ಮುಚ್ಚಿಡಬಾರ್ದು ಅಂತ. ಎಸ್, ಈಗ ಗಮ್ಮಿ ಸ್ಮೈಲ್ ಅಂತ ಹೇಳ್ತೀವಿ, ನಗಾಡುವಾಗ ಗಮ್ಸ್ ಕಾಣುವಂಥದ್ದು, ಅಥವಾ ಗಮ್ಸ್ ಕಂಡ್ರೂ ಕೂಡ ಡಿಸ್ಕಲರೇಷನ್ ಇರುತ್ತೆ, ಅದರಲ್ಲಿ ಬ್ಲ್ಯಾಕ್ ಇರುತ್ತೆ. ಸೊ ಇದಕ್ಕೆಲ್ಲ ಏನು ಮಾಡಬೇಕಾಗುತ್ತೆ? ಇದಕ್ಕೆ ನಾವು ಸಮ್ ಆಫ್ ದ ಎಸ್ಥೆಟಿಕ್ಸ್ ಪ್ರಾಬ್ಲಮ್ ಅಂತ ಹೇಳ್ತೇವೆ, ಕೆಲವು ಎಕ್ಸೆಸ್ ಗಮ್ಸ್ ಅಂತ ಹೇಳ್ತೇವೆ. ಅದು ದವಡೆ ತೊಂದರೆಗಳಿಂದ ಬರುವುದು ಜಾಸ್ತಿ. ಲಾರ್ಜರ್ ಅಮೌಂಟ್ ಆಫ್ ಗಮ್ಸ್ ಈಸ್ ವಿಸಿಬಲ್.
ಸೊ ಎಸ್ಥೆಟಿಕಲಿ ಕೆಲವರಿಗೆ ಅದರಲ್ಲಿ ಪ್ರಾಬ್ಲಮ್ ಇರ್ತದೆ. ಸೊ ವಿ ಹ್ಯಾವ್ ಸರ್ಟನ್ ಸರ್ಜಿಕಲ್ ಪ್ರೊಸೀಜರ್ಸ್, ಅದಕ್ಕೆ ನಾವು ಗಮ್ ಕರೆಕ್ಷನ್ಸ್ ಆರ್ ಎಸ್ಥೆಟಿಕ್ ಕರೆಕ್ಷನ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ನಾವು ಈ ಎಕ್ಸೆಸ್ ಅಮೌಂಟ್ ಆಫ್ ಗಮ್ಸನ್ನು ರೀಶೇಪ್ ಮಾಡಿ ನಾವು ಗಮ್ಸನ್ನು ತೆಗಿತೇವೆ. ಒಂದನೇದು. ಎರಡನೇದು ಕಾಮನ್ ಪ್ರಾಬ್ಲಮ್ ಅಂದರೆ ಕೆಲವರು ಬಂದು ಹೇಳ್ತಾರೆ ನನ್ನ ಗಮ್ಸ್ ಎಲ್ಲ ಕಪ್ಪು ಕಾಣ್ತಾ ಉಂಟು ಅಂತ. ಯಾಕಾಗಿ ಅಂತ. ಯೂಶ್ವಲಿ ಇದು ರಿಲೇಟೆಡ್ ಟು ದ ಸ್ಕಿನ್ ಇಶ್ಯೂಸ್. ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರಲ್ಲಿ ಚರ್ಮದ ಬಣ್ಣ ಕಪ್ಪಿದ್ದವರಿಗೆ ಯೂಶ್ವಲಿ ಅವರ ಗಮ್ಸು ಕಪ್ಪಿರ್ತದೆ, ಬಿಳಿ ಇದ್ದವರಿಗೆ ಪಿಂಕ್ ಇರ್ತದೆ. ಆದರೆ ಕೆಲವರಿಗೆ ಅದು ಎಸ್ಥೆಟಿಕ್ ಕರೆಕ್ಷನ್ಸ್ ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ವಿ ಹ್ಯಾವ್ ಸರ್ಜಿಕಲ್ ಪ್ರೊಸೀಜರ್ ಟು ಕರೆಕ್ಟ್ ಇಟ್. ಇಟ್ ಈಸ್ ಅ ರಿವರ್ಸಿಬಲ್ ಥಿಂಗ್, ಬಟ್ ಯು ಕ್ಯಾನ್ ಗೆಟ್ ಇಟ್ ಕರೆಕ್ಟೆಡ್. ಚಾನ್ಸಸ್ ಇದೆ, ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅಲ್ಲ. ಆದರೆ ಕೆಲವೊಂದು ಸರ್ಜಿಕಲ್ ಪ್ರೊಸೀಜರ್ಸ್ ಎಸ್ ಕ್ಯಾನ್ ಡೂ ಸಮ್ ಕೈಂಡ್ ಆಫ್ ಎಸ್ಥೆಟಿಕ್ ಕರೆಕ್ಷನ್ಸ್. ಆ್ಯಂಡ್ ಈ ಗಮ್ಮಿ ಸ್ಮೈಲಲ್ಲಿ ಕೆಲವರಿಗೆ ಮಾಡಿದಂತಹ ಕರೆಕ್ಷನ್ಸ್ ಇಟ್ ಈಸ್ ನಾಟ್ ರಿವರ್ಸಿಬಲ್. ವಿ ಹ್ಯಾವ್ ಅ ಸರ್ಟನ್ ಸರ್ಜಿಕಲ್ ಪ್ರೊಸೀಜರ್ ವೇರ್ ವಿ ಡೂ ಎಸ್ಥೆಟಿಕ್ ಕರೆಕ್ಷನ್ಸ್ ವೇರ್ ಇಟ್ ಈಸ್ ಅನ್ ಪರ್ಮನೆಂಟ್ ಸೊಲ್ಯೂಷನ್ ಆ್ಯಂಡ್ ಇಟ್ ಗಿವ್ಸ್ ಅ ಲಾರ್ಜರ್ ಇಂಪ್ರೂವ್ಮೆಂಟ್. ತುಂಬ ಇಂಪ್ರೂವ್ಮೆಂಟ್ ಕಾಣ್ತದೆ ಅವರ ಸ್ಮೈಲಲ್ಲಿ, ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಚೇಂಜ್ ಆಗ್ತದೆ. ಸೊ ಈಗ ಒಂದು ವೇಳೆ ರಿವರ್ಸಿಬಲ್ ಆದರೆ ಮತ್ತೆ ಇದೇ ಟ್ರೀಟ್ಮೆಂಟ್ನ ಮಾಡ್ಬೋದಾ? ಹೌದು. ಕೆಲವೊಂದು ಸಂದರ್ಭದಲ್ಲಿ ಆ ಥರ ಬಂದರೆ ಇದೇ ಸರ್ಜಿಕಲ್ ಟ್ರೀಟ್ಮೆಂಟ್ ವಿ ಹ್ಯಾವ್ ಟು ಡೂ ಇಟ್. ಅಂದರೆ ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಟ್ರೀಟ್ ಇಟ್. ಸ್ಕ್ಯಾಲ್ಪಲ್ ಸರ್ಜರಿ ಇರ್ಬೋದು, ಲೇಸರ್ ಸರ್ಜರಿ ಇರ್ಬೋದು. ಸೊ ವಿ ಹ್ಯಾವ್ ವೇರಿಯಸ್ ಮೆಥಡ್ಸ್ ಆಫ್ ಟ್ರೀಟಿಂಗ್ ದೀಸ್ ಥಿಂಗ್ಸ್. ಅಡ್ವಾನ್ಸ್ ಸ್ಟೇಜಲ್ಲಿ ನಾವು ಲೇಸರ್ಸ್ ಎಲ್ಲ ಈಗ ಯೂಸ್ ಮಾಡ್ತಾ ಇದ್ದೇವೆ ಬೇಕಾದಂಥದ್ದು. ಹೌದು, ಇದಕ್ಕೆ ನಾವು ಎಸ್ಥೆಟಿಕ್ ಕರೆಕ್ಷನ್ಸ್ ಅಂತ ಹೇಳ್ತೇವೆ. ದಟ್ ಈಸ್ ಆಲ್ಸೋ ಪಾಸಿಬಲ್. ಈಗ ಹೊಸಡಿನ ತೊಂದರೆ ಅಂತ ಹೇಳಿದರೆ ಕೂಡಲೇ ಕೇವಲ ರೋಗ ಮಾತ್ರ ಬರೋದು ಅಂತ ಅಲ್ಲ, ವಿ ಕ್ಯಾನ್ ಡೂ ಅ ಸರ್ಟನ್ ಎಸ್ಥೆಟಿಕ್ ಪ್ರೊಸೀಜರ್ಸ್ ಆಲ್ಸೋ. ಸಾಮಾನ್ಯವಾಗಿ ಮನುಷ್ಯನ ಸಹಜ ಗುಣ ಏನಂದರೆ ಸ್ವತಃ ನಾವೇ ಡಾಕ್ಟರ್ಸ್ ಆಗ್ಲಿಕ್ಕೆ ಹೋಗ್ತೀವಿ. ಯಾವುದ್ಯಾವುದೋ ಜಾಹೀರಾತನ್ನ ನೋಡಿ ನಾವೇ ಸ್ವತಃ ಮದ್ದು ಮಾಡುವಂಥದ್ದು. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ಅದೊಂದು ನಮ್ಮದು ನಾರ್ಮಲ್ ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು ನಾವು. ಹೆಚ್ಚಿನ ಸಂದರ್ಭದಲ್ಲಿ ಯಾವುದೇ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇದ್ದರೆ ನಾವು ಡೈರೆಕ್ಟ್ ಮೆಡಿಕಲ್ ಸ್ಟೋರಿಗೆ ಹೋಗಿ ಮದ್ದು ತಗೊಳ್ಳುವಂಥದ್ದು. ಆದರೆ ಈ ಡೆಂಟಲ್ ಎಸ್ಪೆಷಲಿ ಹೊಸಡಿನ ಸಂಬಂಧದಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಅದು ಆಯುರ್ವೇದಿಕ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಟೂತ್ ಪೇಸ್ಟ್ ಆಗಿರ್ಬೋದು, ಬ್ರಷ್ ಪೇಸ್ಟ್ ಆಗಿರ್ಬೋದು. ನಾನೇನು ಹೇಳೋದು ಅಂತ ಹೇಳಿದರೆ ಈ ಅದರ ಎಫೆಕ್ಟ್ಗಳು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಿ ಆಮೇಲೆ ಈ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಬೆನಿಫಿಟ್ ಸಿಗ್ಬೋದು. ಇಲ್ಲಾಂದರೆ ಏನಾಗ್ತದೆ ಅಂತ ಹೇಳಿದರೆ ಇಟ್ ವಿಲ್ ಬಿ ದೀಸ್ ಪ್ರಾಡಕ್ಟ್ಸ್ ಆರ್ ಕಾಲ್ಡ್ ಮಾಸ್ಕಿಂಗ್ ಏಜೆಂಟ್ಸ್. ಅಂದರೆ ಇದು ಇದ್ದಂಥ ಸಿಂಪ್ಟಮನ್ನು ಕಡಿಮೆ ಮಾಡ್ತದೆ. ಸೊ ನೀವು ತಿಳ್ಕೊಳ್ತೀರಿ ನನ್ನ ಪ್ರಾಬ್ಲಮ್ ಹೋಗಿದೆ ಅಂತ, ಒಂದು 2-3 ತಿಂಗಳಾಗೋ ಪುನಃ ಸ್ಟಾರ್ಟ್ ಆಗ್ತದೆ, ಇಲ್ಲಾಂದರೆ 1 ತಿಂಗಳಾಗೋ ಪುನಃ ಸ್ಟಾರ್ಟ್ ಆಗ್ತದೆ. ಸೊ ಪುನಃ ಅದು ಸೈಕಲ್ ಮುಂದುವರಿತದೆ. ಅಲ್ಟಿಮೇಟ್ಲಿ ಏನಾಗ್ತದೆ, ಲೇಟ್ ಆಗ್ತಾ ಹೋದಾಗೆ ಹೊಸಡಿನ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗ್ತದೆ, ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇನಿಷಿಯಲಿ ಸಿಂಪ್ಟಮ್ಸ್ ಏನೇ ಇದ್ದರೂ ಸಹ ಸೂಕ್ತ ದಂತ ವೈದ್ಯರ ಹತ್ರ ಹೋಗಿ ತೋರಿಸಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಮಾಡಿ ಅದರೊಟ್ಟಿಗೆ ಇದನ್ನು ಯೂಸ್ ಮಾಡಿದರೆ ನಿಮಗೆ ಬೇಕಾದರೆ ದಂತ ವೈದ್ಯರೇ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಯಾವುದು ಬೇಕೋ ಆ ಥರದ ಮೌತ್ ವಾಶ್ ಆಗಿರ್ಬೋದು, ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು, ಏನೇ ಬೇಕು ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಫಸ್ಟಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾ ಓಕೆ ಡಾಕ್ಟರ್, ಇಷ್ಟೊತ್ತು ನಮಗೆ ಗಮ್ಸ್ ಟ್ರೀಟ್ಮೆಂಟ್ ಬಗ್ಗೆ ಅಥವಾ ಗಮ್ಸಿದ್ದು ಹೆಲ್ತ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ರಿ. ತುಂಬ ಹೃದಯದ ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಒಸಡಿನ ಸಮಸ್ಯೆ ಬಂದರೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು, ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು, ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿನ ಡಾಕ್ಟರ್ ವಿಜಯ್ ಕುಮಾರ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.